ಕರುನಾಡಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಡಿ ಬಾಸ್ ಅದೇನೇ ಮಾಡಿದ್ರು ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಅದು ಯಾವ ಮಟ್ಟಕ್ಕೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಡಿ ಬಾಸ್ಗಾಗಿ ಅದೆಷ್ಟು ಸಾಲು ಸಾಲು ಪೇಜ್ಗಳು ಹುಟ್ಟಿಕೊಂಡಿದೆ. ಡಿ ಬಾಸ್ ಏನ್ ಮಾಡ್ತಾರೆ, ಎಲ್ಲೋಗ್ತಾರೆ ಎನ್ನುವುದನ್ನು ಈ ಫ್ಯಾನ್ಸ್ ಪೇಜ್ಗಳು ಫಾಲೋ ಮಾಡುತ್ತೆ. ಹಾಗೆಂದ ಮಾತ್ರಕ್ಕೆ ಇವ್ಯಾವುದು ಡಿ ಬಾಸ್ನ ಅಧಿಕೃತ ಪೇಜ್ಗಳಲ್ಲ, ಅಭಿಮಾನಿಗಳ ಅಭಿಮಾನದ ಪೇಜ್ಗಳಷ್ಟೇ. ಇನ್ನು ಡಿ ಬಾಸ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಪೋಸ್ಟ್ಗಳನ್ನು ಹಾಕ್ತಿರ್ತಾರೆ. ಹಾಗೆ ಫೇಸ್ಬುಕ್ ಖಾತೆಯಲ್ಲಿ ಡಿ ಬಾಸ್ 2 ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಲು ಇನ್ನೇನು ಒಂದಿಷ್ಟು ದಿನಗಳಷ್ಟೇ ಬಾಕಿ. ಜೊತೆಗೆ ಇನ್ಸ್ಟಾ ಖಾತೆಯಲ್ಲಿ ಈಗಾಗಲೇ 1 ಮಿಲಿಯನ್ ಫಾಲೋವರ್ಸ್ ಅನ್ನು ಡಿ ಬಾಸ್ ಹೊಂದಿದ್ದಾರೆ. ದರ್ಶನ್ ಅವರು ಯಾವುದೇ ಪೋಸ್ಟ್ ಹಾಕಿದ್ರೂ ನೆಕ್ಸ್ಟ್ ಸೆಕೆಂಡ್ ಅಭಿಮಾನಿಗಳ ಪೇಜ್ಗಳಲ್ಲಿ ಅದು ರಾರಾಜಿಸುತ್ತೆ. ಇತ್ತೀಚೆಗೆ ಡಿ ಬಾಸ್ ಪ್ರಾಣಿಗಳನ್ನು ಕೋವಿಡ್ನಿಂದ ಕಾಪಾಡಿ ಎನ್ನುವ ಅಭಿಯಾನವನ್ನು ಮಾಡಿದ್ರು. ವಿಡಿಯೋ ಮಾಡಿ ಹರಿಬಿಟ್ಟ ನೆಕ್ಸ್ಟ್ ಸೆಕೆಂಡೇ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಕೋಟಿ ಕೋಟಿ ಹಣ ಹರಿದು ಬಂತು. ಇದೇ ತಿಳಿಸುತ್ತೆ ಡಿ ಬಾಸ್ ಅಭಿಮಾನಿಗಳ ಪಡೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎನ್ನುವುದನ್ನು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.